ತಾವರೆ ಬೀಜದ್ದು ಬೇರೆ ಬೇರೆ ರೆಸಿಪಿ ಈಗಂತೂ ಮಾಡ್ತಾರೆ, ಆದರೆ ಇದು ತಾವರೆ ಬೀಜದಿಂದ ತಯಾರಿಸಿದ ಜ್ಯೂಸ್. ಈಗೊಂದು ಆರೋಗ್ಯಕರವಾದಂಥ ಒಂದು ಜ್ಯೂಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಕೇಳೋಣ. ಮೇಡಮ್, ಈಗ ಆರೋಗ್ಯಭರಿತವಾದಂಥ ಜ್ಯೂಸ್ ಯಾವ ಜ್ಯೂಸ್? ಇದು ತಾವರೆ ಬೀಜದ ಜ್ಯೂಸು. ಹಾಂ, ಇವತ್ತು ತಾವರೆ ಬೀಜದ ಸ್ಪೆಷಲ್ ಅಲ್ವಾ? ಎಸ್. ಮತ್ತು ಅದಕ್ಕೆ ಸ್ವಲ್ಪ ಗೇರು ಬೀಜ, ಹಾಂ, ಮತ್ತು ಸ್ವಲ್ಪ ಖರ್ಜೂರ, ಮತ್ತು ಇದು ಏಲಕ್ಕಿ. ಎಸ್, ಏಲಕ್ಕೆಲ್ಲ ಇದು ಅಂತ ಬೀಜ, ಸಿಹಿ ಕುಂಬಳಕಾಯಿಯ ಬೀಜ. ಬೀಜ. ಎಸ್ ಮೇಡಮ್, ಹೇಗೆ ಸ್ಟಾರ್ಟ್ ಮಾಡುವ? ಇದು ಒಂದು ಬಾಣಲೆ ಕೊಡಿ. ಇದನ್ನು ಹುರಿದು ಪುಡಿ ಮಾಡುವಂಥದ್ದು. ಅಂದರೆ ಸ್ವಲ್ಪ ಇದು ಹುಡಿ ಆಗುತ್ತೆ, ನೇಕ್ ಉಂಟಲ್ಲ, ಸ್ವಲ್ಪ ರೋಸ್ಟ್ ಆಗಿ ಸಾಫ್ಟ್ ಇರುತ್ತೆ. ಹೌದು. ಸೊ ನೀವು ಮಾತಾಡುವಾಗ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತುಳು ಬರ್ತದೆ ಅಲ್ವಾ? ಎಷ್ಟೊತ್ತು ಹುರಿಬೇಕು ಇದು? ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿ, ಅದು ಗೊತ್ತಾಗ್ತದೆ ನಮಗೆ. ಅದು ಸ್ವಲ್ಪ ಪಟ ಪಟ ಆಗ್ತದಲ್ಲ. ಇದನ್ನು ಹುರಿದು ಇದೆಲ್ಲ ಹಾಕಿ, ಇದು ಕೂಡ ಹಾಕ್ತೇನೆ. ಹಾಕಿ ಎಲ್ಲ ಇದು ಪಂಪ್ಕಿನ್ ಸೀಡ್ಸ್. ಹೌದು. ಇದನ್ನು ಹುಡಿ ಮಾಡಿ ಇಟ್ಟರೆ, ಬೀಜ ಹುಡಿ ಮಾಡಿ ಇಟ್ಟರೆ ಯಾವಾಗ ಹಾಲಿಗೆ ಹಾಕಿ ಇದನ್ನ ಪ್ರೀಮಿಕ್ಸ್ ಥರ ಇದನ್ನ ರೆಡಿ ಮಾಡಿ ಇಟ್ಕೊಳ್ಬೋದು. ಓಕೆ. ರೆಡಿ ಮಾಡಿ ಇಟ್ಟುಕೊಂಡ್ರೆ ಮತ್ತೆ ಹಾಲನ್ನು ಹಾಕಿ, ಖರ್ಜೂರ ಅದೆಲ್ಲ ಹಾಕಿ ಏನು ಬೇಕಾದ್ರೂ ಫ್ರೂಟ್ಸ್ ಕೂಡ ಹಾಕ್ಬೋದು. ಬನಾನ ಎಲ್ಲ ಹಾಕ್ತಾರಲ್ಲ. ಓಕೆ. ಸೊ ಇದು ಪ್ರೀಮಿಕ್ಸ್ ಥರನೂ ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ ಆಗುತ್ತೆ. ನಾನು ಹಾಗೆ ಮಾಡ್ತೇನೆ. ಆ್ಯಕ್ಚುಲಿ ಇದೆಲ್ಲ ಉತ್ತರ ಭಾರತದಲ್ಲಿ ಜಾಸ್ತಿ ಮಾಡ್ತಾ ಇದ್ರು ಈ ಮಖಾನ. ಹೌದು, ಮೊದಲು ಗೊತ್ತಿರಲಿಲ್ಲ. ಈಗ ತುಂಬ ಎಲ್ಲರೂ ಕೂಡ ಇದನ್ನ ಬಳಸ್ತಾ ಇದ್ದಾರೆ. ಅದು ಕಾಯ್ದು ಜಾಸ್ತಿ ಆಯ್ತಾ? ಸಾಕು. ಅದು ಅಡಿದು ಕಾಯ್ತಲ್ಲ, ತೆಗೆದ ತೆಗೀರಿ, ಸಾಕು. ಎಸ್. ಇನ್ನು ಇದನ್ನು ಹುಡಿ ಮಾಡಿ ಮತ್ತೆ ಇದಕ್ಕೆ ಇದೆಲ್ಲ ಹಾಕಿ, ಸಕ್ಕರೆ ಇದೆಲ್ಲ ಹಾಕಿ ಓಕೆ ಹಾಕ್ತೇನೆ. ಪುಡಿ ಮಾಡೋದಾ? ಕೊಡಿ. ಸೊ ಫೈನ್ ಪೌಡರ್ ಆದ್ರೆ ಆಯಿತು. ಬೇರೆ ಏನಾದರೂ ಇದೆಲ್ಲ ಹಾಕ್ಲಿಕ್ಕೆ ಉಂಟು ಪುನಃ ಎಲ್ಲ. ಓಕೆ. ಸೊ ಅರಳು ಪುಡಿ ಆದಾಗೆ ಆಗಿದೆ. ಇದಕ್ಕೆ ಇದು ಹಾಕ್ತೇನೆ, ಖರ್ಜೂರ. ಓಕೆ. ಖರ್ಜೂರ ಒಂದು ಎಷ್ಟು ಹಾಕೊಂಡಿದ್ದೀರಿ? 4ರಿಂದ 5. ಖರ್ಜೂರ ಒಂದು 5 ಹಾಕಿದ್ದೇನೆ ಅಷ್ಟೇ. ನೆನೆಸಿ ಇಟ್ಟದ್ದು, ಇಲ್ಲದೆ ಇದಾಗ್ತದೆ ಗಟ್ಟಿ ಅಲ್ಲ ಅದು. ಇದು ಒಂದು ಸ್ವಲ್ಪ. ಓಕೆ. ನೆನೆಸಿರುವಂಥ ಗೋಡಂಬಿ. ಮತ್ತು ಸ್ವಲ್ಪ ಸಕ್ಕರೆ, ಕಲ್ಲಸಕ್ಕರೆ, ಕೆಂಪು ಕಲ್ಲಸಕ್ಕರೆ. ಇದು ಓಕೆ. ಎಲ್ಲ ಒಳ್ಳೆಯದಿದು. ಹೆಲ್ದಿ ಮಾಡುವಾಗ ಎಲ್ಲವೂ ಕೂಡ ಹೆಲ್ದಿ ಇದ್ದರೆ ಬೆಟರ್. ನಿಜ. ಸ್ವಲ್ಪ ಏಲಕ್ಕಿ ಹಾಕುವ. ಗ್ರೈಂಡ್ ಮಾಡೋದಾ? ಸಾಕು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಹಾಕಿ. ಸೊ ಬೇಕಿದ್ರೆ ಐಸ್ ಹಾಕ್ಕೊಳ್ಬೋದು. ಹೌದು. ಸಾಕ. ಮುಚ್ಚಳ ಕೊಡಿ, ಮುಚ್ಚಕ. ಬೇಕಾಗುವಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಗ್ಲಾಸಿಗೆ ಹಾಕ್ತೇನೆ. ಓಕೆ.
ಇದು ತಾವರೆ ಬೀಜದ ಜ್ಯೂಸು ಹೇಗುಂಟು ಕುಡಿದು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಬೇರೆ ಬೇರೆ ನಾವು ಫ್ರೂಟ್ ಜ್ಯೂಸ್ ಆಗಿರ್ಬೋದು ಇದನ್ನೆಲ್ಲ ಕುಡ್ದಿದ್ದೀವಿ. ತಾವರೆ ಬೀಜದ್ದು ಜ್ಯೂಸ್ ಮಾತ್ರ ಫಸ್ಟ್ ಟೈಮ್. ಇವತ್ತು ನೀವು ಹೇಗೆ ಪುಲಾವ್ ಮಾಡಿದ್ರೋ ಅದೇ ರೀತಿ ಜ್ಯೂಸ್ ಕೂಡ ಫಸ್ಟ್ ಟೈಮ್ ಕುಡಿಬೇಕು. ನೋಡೋಣ ಟೇಸ್ಟ್ ಹೇಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ತಾವರೆ ಬೀಜದ್ದು ಬೇರೆ ಬೇರೆ ರೆಸಿಪಿ ಈಗಂತೂ ಮಾಡ್ತಾರೆ, ಆದರೆ ಇದು ತಾವರೆ ಬೀಜದಿಂದ ತಯಾರಿಸಿದ ಜ್ಯೂಸ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ತಾವರೆ ಬೀಜದ ಅಥವಾ ಮಖಾನಾ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ. ಮೊದಲಿಗೆ ತಾವರೆ ಬೀಜಕ್ಕೆ ಸ್ವಲ್ಪ ಕರ್ಬೂಜದ ಬೀಜ ಸೇರಿಸಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ಆ ನಂತರ ನೆನೆಸಿದ ಖರ್ಜೂರ, ನೆನೆಸಿದ ಗೋಡಂಬಿ, ಕಲ್ಲು ಸಕ್ಕರೆ, ಏಲಕ್ಕಿ, ಹಾಲು ಸೇರಿಸಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಳ್ಳಿ. ಈಗ ಚೆನ್ನಾಗಿ ಸರ್ವ್ ಮಾಡಿ ತಾವರೆ ಬೀಜದ ಅಥವಾ ಮಖಾನಾ ಮಿಲ್ಕ್ ಶೇಕ್. ಎಸ್ ಮೇಡಮ್. ಸೊ ಬಿಸಿಯಾದಂಥ ಒಂದು ಪುಲಾವ್ ತಯಾರು. ಇನ್ನೊಂದು ಅದೇ ತಾವರೆ ಬೀಜದ್ದು ಜ್ಯೂಸ್. ಟೇಸ್ಟ್ ನೋಡ, ಫಸ್ಟ್ ಪುಲಾವ್ ನೋಡ. ತಗೊಳ್ಳಿ ಮೇಡಮ್, ತಗೊಳ್ಳಿ. ಅರೆ ವಾ, ನೀವು ಮತ್ತೆ ಮಿಕ್ಸ್ ಮಾಡುವ. ನಾನು ಅಂದ್ಕೊಂಡೆ ಇದು ಟೇಸ್ಟ್ ಸರಿ ಬರುತ್ತಾ ಇಲ್ವಾ ಅಂತೇಳಿ, ಅದಕ್ಕೆ ಹೇಳೋದು ಪಳಗಿದ ಕೈ. ಸೊ ನಾವು ಅಂದ್ಕೊಳ್ತೀವಿ ಇದು ಸರಿ ಬರಲ್ಲ ಅಂತ, ಬಟ್ ನೀವು ಮಿಕ್ಸ್ ಮಾಡಿದ್ರಿ, ಸಪ್ರೇಟಾಗಿ ಮಸಾಲ ಮಾಡಿ ಅದನ್ನು ಮಿಕ್ಸ್ ಮಾಡಿದ್ರಿ. ಅದು ಕೂಡ ಡ್ರೈ ಮಸಾಲ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ, ಸೂಪರ್. ಸೊ ತಾವರೆ ಬೀಜದಿಂದ ಈ ರೀತಿ ಮಾಡ್ಕೊಳ್ಬೋದು ಅಂತ ಗೊತ್ತಾಯಿತು. ಸೊ ಇದಕ್ಕೆ ಇನ್ನಷ್ಟು ಬೇರೆ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಬೋದು. ಓಕೆ. ಸೊ ಜ್ಯೂಸ್ ನೋಡ, ತಗೊಳ್ಳಿ. ಜ್ಯೂಸ್ ಸಖತ್ತಾಗಿದೆ, ರೆಫ್ರೆಶಿಂಗ್. ಗೊತ್ತಾಗ್ತಾ ಇಲ್ಲ ಅಂದರೆ ತಾವರೆ ಬೀಜ ನೀವು ಹುರಿದು ಹಾಕಿದ್ರಿ, ಹೆಲ್ತ್ಗೆ ತುಂಬ ಒಳ್ಳೆಯದು ತಾವರೆ ಬೀಜ. ಹಾಗಾಗಿ ಅದು ಹೆಲ್ತ್ ಬೆನಿಫಿಷಿಯಲ್ ಅಂತ ನೀವು ಕೊಟ್ಟರೆ ಯಾರೂ ಸೇವಿಸೋದಿಲ್ಲ. ಈ ರೀತಿ ಪುಡಿ ಮಾಡಿ ಪ್ರೀಮಿಕ್ಸ್ ಥರ ಈ ಥರ ಹಾಕಿ ಕೊಟ್ಟರೆ ಗೊತ್ತೇ ಆಗಲ್ಲ. ಸೊ ಬಟ್ ಖಂಡಿತವಾಗ್ಲೂ ಟೇಸ್ಟ್ ನೋಡುವಾಗ ಏನೂ ಗೊತ್ತಾಗ್ತಾ ಇಲ್ಲ ಇದು ತಾವರೆ ಬೀಜದ್ದು ಅಂತೇಳಿ. ಜ್ಯೂಸ್ ಮಾತ್ರ ತುಂಬ ಚೆನ್ನಾಗಾಗಿದೆ. ಸೊ ಮಿಲ್ಕ್ ಶೇಕ್ ಥರನೇ ಅದು ಕರೆಕ್ಟಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎರಡು ಕೂಡ ಹೆಲ್ದಿ ರೆಸಿಪೀಸ್ ಇದು ಮಾಡಿಕೊಟ್ಟಿದ್ದೀರಿ. ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು, ಇದು ಮನೇಲಿ ಇದು ಉಳಿದಿದೆ ಅಂತ ಹೇಳಿದ್ರು ಕೂಡ, ಮಖಾನ ತಂದು ಇದು ಉಳಿದಿದೆ ಅಂತ ಹೇಳಿದ್ರು ಕೂಡ ಆ ಒಂದು ಟೆನ್ಷನ್ ಇದರಲ್ಲಿ ಕ್ಲಿಯರ್ ಆಯಿತು. ಈ ರೀತಿ ಕೂಡ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಎರಡು ಕೂಡ ಸೂಪರ್ ಆಗಿರುವಂಥ ರೆಸಿಪೀಸ್ ನಮಗೆ ಹೇಳ್ಕೊಟ್ಟಿದ್ದೀರಿ. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಡೆಲಾ ಪ್ರೀಮಿಯಂ ಇವರ ವತಿಯಿಂದ ಕೂಡ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ನಾನಾ ಮಸಾಲ, ಈ ಒಂದು ಮಸಾಲೆ ಇದ್ದಿದ್ದರಿಂದ ನೋಡಿ ಎಷ್ಟು ಒಳ್ಳೆ ಟೇಸ್ಟಿ ರೆಸಿಪಿ ಆಗಿದೆ. ಹಾಗೆಯೇ ಇದರಲ್ಲಿ ಡಿಫ್ರೆಂಟ್ ಮಸಾಲಾಸ್ ಇದೆ, ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಕೂಡ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ತಾವರೆ ಬೀಜದಿಂದ ರುಚಿಕರವಾದಂಥ ಎರಡು ಖಾದ್ಯಗಳು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಸೊ ಅದರ ಅರೋಮಕ್ಕೇ ತಿನ್ನಬೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.